ಮುಳುವಾರು ಇನ್ಲೆಂಡ್ ಮಯೂರ ಬಿಲ್ಡಿಂಗ್ನಲ್ಲಿ ಕಾಂಚೀವರಂ ಸಾರಿಗಳ ಶೋರೂಮ್ ತಮನ್ವಿ ಸಿಲ್ಕ್ ಸಾರೀಸ್ ಸೆಪ್ಟೆಂಬರ್ 16ರಂದು ಶುಭಾರಂಭಗೊಂಡಿತು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಅನಿತಾ ಹೇಮನಾಥ್ ಶೆಟ್ಟಿ ಕಾರ್ಯಕ್ರಮವನ್ನು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಬೆಳೆಯುತ್ತಿರುವ ಪುತ್ತೂರು ನಗರದಲ್ಲಿ ಮಹಿಳೆಯರಿಗಾಗಿ ಈ ಮಳಿಗೆ ಆರಂಭಗೊಂಡಿದೆ. ಮಹಿಳೆಯರ ಇಷ್ಟವಾದ ಕಾಂಚೀವರಂ ಸಾರಿ ಖರೀದಿಗೆ ಒಂದು ಉತ್ತಮ ಅವಕಾಶವನ್ನು ಈ ಸಂಸ್ಥೆ ಒದಗಿಸಿದೆ. ಈ ಸಂಸ್ಥೆಗೆ ಸಹ ಸಂಸ್ಥೆಯನ್ನು ಹುಟ್ಟುಹಾಕುವ ಅವಕಾಶ ಸಿಗಲಿ ಎಂದು ಶುಭ ಹಾರೈಸಿದರು. ಬೆಳೆಯುತ್ತಿರುವ ಈ ಪುತ್ತೂರು ನಗರದಲ್ಲಿ ಇವತ್ತು ಹೊಸ ಒಂದು ಸಂಸ್ಥೆ ತಮನ್ವಿ ಅನ್ನುವ ಸಂಸ್ಥೆಯನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ. ಮಹಿಳೆಯರಿಗೆ ಈ ಒಂದು ಕಾಂಜೀವರಂ ಸಾರಿ ಅವರ ಒಂದು ಉಡುಗೆಯಲ್ಲಿ ಇನ್ನಷ್ಟು ಚಂದ ಕಾಣಲಿಕ್ಕೆ ಮತ್ತು ಆ ಒಂದು ಸುಂದರವಾದ ಸಾರಿಯಲ್ಲಿ ಹೆಣ್ಮಕ್ಕಳಿಗೆ ಒಂದು ಸಾರಿಯಲ್ಲಿ ವಿಶೇಷವಾಗಿ ಅವರ ಮೆರುಗು ಇನ್ನಷ್ಟು ಹೆಚ್ಚಿಸ್ತದೆ. ಅದೇ ರೀತಿ ಒಂದು ಸುಂದರ ಸಾರಿಯ ಈ ಒಂದು ಮಳಿಗೆ ಪುತ್ತೂರು ಬೆಳೆಯುತ್ತಿರುವ ನಗರದಲ್ಲಿ ಬೇರೆ ಬೇರೆ ಸಂಸ್ಥೆಗಳಿರ್ಬೋದು, ಆದರೂ ಕೂಡ ಇಲ್ಲಿ ಒಂದು ಉತ್ತಮ ಕಂಚಿಯಿಂದಲೇ ತಂದು ನೇಕಾರರ ಡೈರೆಕ್ಟ್ ಅಲ್ಲಿಂದೇ ಇಲ್ಲಿಗೆ ಬಂದು ಸೇಲ್ ಮಾಡುವಂಥ ಒಂದು ಹೊಸ ಒಂದು ಉದ್ಯಮಕ್ಕೆ ಇವರು ಮಾಲಾಶ್ರೀ ಅವರು ಕೈ ಹಾಕಿದ್ದಾರೆ. ಅವರ ಈ ಒಂದು ಸಂಸ್ಥೆ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದಲಿ. ಅದೇ ರೀತಿ ಬರುವ ಎಲ್ಲ ಕಸ್ಟಮರ್ಸಿಗೆ ಕೂಡ ಹಾಗೆ ಒಳ್ಳೆಯ ಒಂದು ಸಾರಿಯನ್ನು ಅತ್ಯಂತ ಕಡಿಮೆ ಬೆಲೆಗೆ ಇರ್ಬೋದು ಅಥವಾ ಒಂದು ಒಳ್ಳೆಯ ಕ್ವಾಲಿಟಿ ಇರ್ಬೋದು, ಕಲರ್ಸ್ ಇರ್ಬೋದು, ಎಲ್ಲ ಕೂಡ ಉತ್ತಮ. ಈಗ ನೋಡುವಾಗಲೇ ತುಂಬ ಖುಷಿ ಆಯಿತು, ಯಾಕೆಂದರೆ ಅತ್ಯಂತ ಗುಣಮಟ್ಟದ ಮತ್ತು ಕಲರ್ಸ್ ಕೂಡ ಒಳ್ಳೊಳ್ಳೆಯ ಚಾಯ್ಸನ್ನು ಒಳ್ಳೆ ರೀತಿಯಲ್ಲಿ ಇಲ್ಲಿ ತಂದು ಹಾಕಿದ್ದಾರೆ. ಒಂದು ಎಲ್ರಿಗೂ ಕೂಡ ಮಹಿಳೆಯರಿಗೆ ಸಾರಿ ಅಂದರೆ ಎಲ್ರಿಗೂ ಕೂಡ ತುಂಬ ಇಷ್ಟ. ಎಲ್ಲ ಮಹಿಳೆಯರು ಕೂಡ ಎಷ್ಟು ಸಾರಿ ಇದ್ರೂ ಕೂಡ ಸಾಕಾಗೋದಿಲ್ಲ. ಎಲ್ಲರೂ ದಿನ ಮಂಗಳೂರು ಇರ್ಬೋದು, ಪುತ್ತೂರು ಬೇರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ. ಯಾಕೆಂದರೆ ಪ್ರತಿ ಮಹಿಳೆ ಕೂಡ ಮನೆಯವರು ಎಲ್ರಿಗೂ ಕೂಡ ಒಂದು ಚಂದ ಕಾಣಬೇಕು ಅಂತ ಇರ್ಬೋದು, ಅಥವಾ ಬೇರೆ ಬೇರೆ ಮದುವೆ ಇರ್ಬೋದು, ತುಂಬ ಸಮಾರಂಭಗಳಿರ್ತದೆ, ಎಲ್ಲ ಸಮಾರಂಭ ಹಬ್ಬಗಳಿರ್ಬೋದು, ಎಲ್ಲ ಸಮಾರಂಭಗಳಿಗೆ ಕೂಡ ಹೊಸ ಸಾರಿಯನ್ನು ಉಡಬೇಕನ್ನುವ ಆ ಒಂದು ಇಚ್ಛೆ ಎಲ್ಲ ಮಹಿಳೆಯರು ಇರ್ತದೆ. ಆ ಮಹಿಳೆಯರಿಗೆ ಈ ಒಂದು ಉತ್ತಮವಾದ ಈ ಪುತ್ತೂರಲ್ಲಿ ಒಂದು ಒಳ್ಳೆಯ ಒಂದು ಈ ಒಂದು ತಮ್ಮನಿಯವನ ಸಂಸ್ಥೆಯನ್ನು ಸಾರಿ ಮಳಿಗೆಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಎಲ್ಲ ಈ ಭಾಗದ ಎಲ್ಲ ಮಹಿಳೆಯರು ಕೂಡ ಇಲ್ಲಿಗೆ ಬಂದು ನಿಮ್ಮ ಒಂದು ಚಂದ ಸಾರಿಯನ್ನು ಪರ್ಚೇಸ್ ಮಾಡೋ ಮೂಲಕ ಈ ಒಂದು ಹೊಸ ಒಂದು ಮಾಲಾಶ್ರೀ ಅವರಿಗೆ ಸಂಸ್ಥೆಗೆ ನೀವೆಲ್ಲರೂ ಕೂಡ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತಾ, ಈ ಒಂದು ಸಂಸ್ಥೆ ಇನ್ನಷ್ಟು ಎತ್ತರವಾಗಿ ಬೆಳೆಯಲಿ, ಇನ್ನಷ್ಟು ಹೆಚ್ಚಿನ ಒಂದು ಸಾರಿಯನ್ನು ಪರ್ಚೇಸ್ ಮಾಡುವಂತಹ ಸಂಸ್ಥೆಯಾಗಿ ಇದೊಂದು ಮೂಡಿ ಬರಲಿ, ಇನ್ನಷ್ಟು ಸಹ ಸಂಸ್ಥೆಗಳನ್ನು ಕೂಡ ಹುಟ್ಟುಹಾಕುವಂತಹ ಒಂದು ಭಾಗ್ಯ ಇವರಿಗೆ ಒದಗಲಿ ಅಂತ. ಲಯನ್ಸ್ ಕ್ಲಬ್ ಮಾಜಿ ಜಿಲ್ಲಾ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ದೀಪ ಪ್ರಜ್ವಲಿಸಿ ಮಾತನಾಡಿ, ಬಗೆ ಬಗೆಯ ವಿನ್ಯಾಸ ಆವಿಷ್ಕಾರವಾಗುವ ಇಂದಿನ ದಿನಗಳಲ್ಲಿ ವಿವಿಧ ವಿನ್ಯಾಸದ ಸಾರಿಗಳನ್ನು ಮಹಿಳೆಯರಿಗೆ ಒದಗಿಸಿದ್ದಾರೆ. ಈ ಸಂಸ್ಥೆ ಉತ್ತರೋತ್ತರವಾಗಿ ಬೆಳಗಲಿ ಎಂದು ಶುಭ ಹಾರೈಸಿದರು. ಹಸಿವಾದಾಗ ಊಟ ಮಾಡಿದರೆ ಹಸಿವು ನೀಗ್ತದೆ ಅಂತ, ಹೊಟ್ಟೆ ತುಂಬುತ್ತದೆ ಅಂತ. ಈ ಮಾತೆನ್ನುವುದು ಒಂದು ಜ್ಞಾನ ಅಷ್ಟೇ. ಯಾವಾಗ ನಾವು ಊಟ ಮಾಡ್ತೇವೋ ಆಗ ಆ ಹಸಿವು ನೀಗ್ತದೆ. ಅಂದರೆ ಕೇವಲ ಜ್ಞಾನ ಸಾಕಾಗುವುದಿಲ್ಲ, ಜ್ಞಾನದ ಅನುಷ್ಠಾನ ಆದಾಗ ಮಾತ್ರ ಅದು ಅರ್ಥಪೂರ್ಣವಾಗಿ ಮೂಡಿ ಬರ್ತದೆ ಅಂತ. ಹಾಗೆ ನಾವು ಮಹಿಳೆಯರು ಮಾತಾಡುವಾಗ ಎಲ್ಲರೂ ಹೇಳ್ತಾರೆ ಮಹಿಳೆಯ ಸ್ವಾವಲಂಬಿ ಬದುಕು ಆಗಬೇಕು, ಅಲ್ಲಿ ಮಹಿಳಾ ಸಬಲೀಕರಣ ಆಗಬೇಕು ಅಂತ. ಇವತ್ತು ಈ ಒಂದು ಮಳಿಗೆಯನ್ನು ಈ ಪುತ್ತೂರಿನಲ್ಲಿ ಆರಂಭಿಸುವುದರ ಮೂಲಕ ಮಾಲಾಶ್ರೀ ವಿಜೇತ್ ಒಂದು ಆ ಸ್ವಾವಲಂಬನೆಯ ಬದುಕಿಗೆ ಹೊಸ ಅರ್ಥವನ್ನು ಕೊಡುವ ನಿಟ್ಟಿನಲ್ಲಿ ಈ ಒಂದು ಮಳಿಗೆಯನ್ನು ಪ್ರಾರಂಭಿಸಿದ್ದಾರೆ. ಇಲ್ಲಿ ಸಾರಿ ಅನ್ನುವುದು ಒಂದು ದಿನ ಇದ್ದ ಡಿಸೈನ್ ಮರುದಿನಕ್ಕೆ ಇರುವುದಿಲ್ಲ. ಆದ್ದರಿಂದ ಬಗೆ ಬಗೆಯ ವಿನ್ಯಾಸ, ಅದರ ಆವಿಷ್ಕಾರಗಳು ಆಗ್ತಾ ಇರುವಂಥ ದಿನಗಳಲ್ಲಿ ಹೊಸ ಕಲೆಕ್ಷನ್ಗಳನ್ನು ಗ್ರಾಹಕರಿಗೆ ಪರಿಚಯಿಸುವುದರ ಮೂಲಕ ಮಿತ ದರದಲ್ಲಿ ಮತ್ತು ಅತ್ಯಂತ ಗುಣಮಟ್ಟದ ಸಾರಿಗಳನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಅದನ್ನು ನಿಮಗೆ ಪರಿಚಯಿಸುವ ಒಂದು ವಿಶೇಷ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನು ಮತ್ತು ಶುಭವನ್ನು ಕೋರ್ತಾ ಇದ್ದೇನೆ. ಮತ್ತೊಂದು ಮಾತಿದೆ, ಯಾವ ಮಹಿಳೆ ಉತ್ತಮ ಕೆಲಸ ಮಾಡ್ತಾಳೋ ಅವರ ಹಿಂದೆ ಒಬ್ಬರು ಗಂಡಸಿರ್ತಾರಂತೆ, ಅದೇ ವಿಜೇತ್. ಯಾಕಂದರೆ ಅವರು ಪ್ರದೇಶದಲ್ಲಿ ಇದ್ದರೂ ಕೂಡ ಇಲ್ಲಿ ಒಂದು ಸ್ವಾವಲಂಬನೆಯ ಬದುಕಿಗೋಸ್ಕರ ಆ ಒಂದು ತುಂಬು ಹೃದಯದ ಮತ್ತು ಆ ಒಂದು ಮಹಿಳಾ ಸಬಲೀಕರಣಕ್ಕೆ ಒತ್ತು ಕೊಟ್ಟು ಇವತ್ತು ಸಪೋರ್ಟ್ ಮಾಡಿದಾಗ ಮಾತ್ರ ಅಂತಲ್ಲ, ಈ ಒಂದು ಸಂದರ್ಭದಲ್ಲಿ ಒಂದು ಸಹಕಾರವನ್ನು ನೀಡಿ ಈ ಒಂದು ಮಳಿಗೆಯನ್ನು ಪ್ರಾರಂಭಿಸಲಿಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ.
ಅಕ್ಷಯ ಸಮೂಹ ಸಂಸ್ಥೆಗಳ ಚೇರ್ಮನ್ ಜಯಂತ್ ನಡುಬೈಲು ಮಾತನಾಡಿ, ಬೆಳೆಯುತ್ತಿರುವ ಪುತ್ತೂರಿನ ಹೃದಯ ಭಾಗದಲ್ಲಿ ಉತ್ತಮ ಬ್ರ್ಯಾಂಡೆಡ್ ಸಾರಿಗಳ ಮಳಿಗೆ ಆರಂಭಿಸಿದ್ದಾರೆ. ಗ್ರಾಹಕರಿಗೆ ನಗುಮೊಗದ ಸೇವೆ, ಗುಣಮಟ್ಟ ನೀಡಿದರೆ ಗ್ರಾಹಕರು ಸಂಸ್ಥೆಯೊಂದಿಗೆ ನಿಲ್ಲುತ್ತಾರೆ. ಈ ಸಂಸ್ಥೆ ವಿವಿಧೆಡೆ ಶಾಖೆಗಳನ್ನು ತೆರೆದು ಅಭಿವೃದ್ಧಿ ಹೊಂದಲಿ ಎಂದರು. ಇವತ್ತು ಬೆಳೆಯುತ್ತಿರುವ ನಗರ ಪುತ್ತೂರು. ಇವತ್ತು ನಗರಸಭೆ ಕೂಡ ಆಗಿದೆ. ಪುತ್ತೂರಿನ ಹೃದಯ ಭಾಗದಲ್ಲಿರುವಂಥ ಈ ಒಂದು ಸ್ಥಳದಲ್ಲಿ ಮಾಲಾಶ್ರೀ ವಿಜಿತ್ ಅವರು ಒಂದು ಸ್ಥಾಪನೆ ಮಾಡಿರುವಂಥ ತಮ್ಮನ್ವಿ ಅಂತ ತನ್ನ ಮಗಳ ಹೆಸರಲ್ಲಿ ಒಂದು ನಾರಿಯರಿಗೆ ಅಂದರೆ ಉತ್ತಮ ಒಂದು ಬ್ರ್ಯಾಂಡೆಡ್ ಆಗಿರುವಂಥ ಒಂದು ಸಾರಿಯನ್ನು ಇಟ್ಟುವಂಥ ಒಂದು ಸಂಸ್ಥೆಯನ್ನು ಇವತ್ತು ಇಲ್ಲಿ ನಮಗೆ ಅರ್ಪಣೆ ಮಾಡಿದ್ದಾರೆ. ನಾವು ಅವರ ಬೆನ್ನಿಂದ ಸಹಕಾರ ಕೊಟ್ಟು ಮಾಡಿದರೆ ಮಾತ್ರ ಈ ಸಂಸ್ಥೆ ಅದು ಉತ್ತರೋತ್ತರ ಅಭಿವೃದ್ಧಿ ಆದಿತ್ತು. ನಮ್ಮ ಮನೆಯವರಿಗೆ ಹೇಳಿ ಅವರ ಹತ್ರ ಒಂದು ತೆಗೆಸುವಂಥ ಆ ರೀತಿ ಆ ಕ್ವಾಲಿಟಿಯನ್ನು ಮತ್ತೆ ನಾನು ಇಲ್ಲಿಯ ಮಾಲಕರಲ್ಲಿ ಹೇಳುವುದಷ್ಟೇ, ಬಂದಂಥ ಗ್ರಾಹಕರಲ್ಲಿ ನಗುಮುಖದ ಸೇವೆಯನ್ನು ಕೊಟ್ಟಾಗ, ಎಲ್ಲ ಒಂದು ರೀತಿಯಲ್ಲಿ ಸೇವೆಯನ್ನು ಕೊಟ್ಟಾಗ ಒಮ್ಮೆ ಬಂದವ ಇನ್ನೊಮ್ಮೆ ಹೋಗುವ ಅಂತ ಮನಸ್ಸಲ್ಲಿ ಬರುವ ಹಾಗೆ ಮಾಡುವಂಥ ಕೆಲಸ ಅವರಿಂದ ಆಗಬೇಕು. ನಂತರ ಈ ಗೀತನ ಹೇಳಿದಷ್ಟೇ ಈ ಸಂಸ್ಥೆಯು ಇಲ್ಲಿಯೊಂದು ಸಣ್ಣ ಮಟ್ಟದಲ್ಲಿ ಇನ್ನು ಮುಂದೆ ಬೇರೆ ಬೇರೆ ಕಡೆಯಲ್ಲಿ ಶಾಖೆಯನ್ನು ತೆರೆದು ದೊಡ್ಡ ಮಟ್ಟದ ಪುತ್ತೂರಲ್ಲಿ ಜವಳಿ ಶಾಪನ್ನು ಪಡೆಯುವಂಥ ಆ ಒಂದು ಕನಸು ಆ ಮಾಲಾಶ್ರೀ ದಂಪತಿಗಳಲ್ಲಿ ಆಗಲಿ. ವಿಟ್ಲ ಸುರಕ್ಷಾ ಆಸ್ಪತ್ರೆಯ ಡಾಕ್ಟರ್ ಗಾಯತ್ರಿ ಜಿ ಪ್ರಕಾಶ್ ಮಾತನಾಡಿ, ಮಾಲಕರು ಹೊಸ ಅಧ್ಯಾಯ ಪ್ರಾರಂಭ ಮಾಡಿದ್ದಾರೆ. ಮಹಿಳಾ ಸಬಲೀಕರಣಕ್ಕೆ ಹೊಸ ಹೆಜ್ಜೆ ಇಟ್ಟಿದ್ದಾರೆ. ಅವರು ನಂಬಿದ ದೈವ ದೇವರುಗಳು, ಗುರು ಹಿರಿಯರ ಆಶೀರ್ವಾದದಿಂದ ಸಂಸ್ಥೆ ಇನ್ನಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು. ವಿಶೇಷವಾದ ನಮಸ್ಕಾರ. ವಿಜಿತ್ ಮಾಲಾನಕಲು ಒಂಜಿ ಹೊಸತ್ ಒಂಜಿ ಅಧ್ಯಾಯನ್ನು ಶುರು ಮಲ್ತದೇರು. ವಿಮೆನ್ ಎಂಪವರ್ಮೆಂಟ್ ಅಂದು ನಮ್ಮ ಪನೊಂದುಲ್ಲ ಅಂಚ ಐಕ್ ಒಂಜಿ ಹೆಜ್ಜೆ ದೀತೇರು ಮಾಲಾಶ್ರೀ ವಿಜಿತ್ ಅಂಚ ಅದು ಅಕ್ಲೆಗ್ ದೇವೇರು ಆಯುರ ಆರೋಗ್ಯ ಭಾಗ್ಯ ಎಡ್ಡೆ ಆವಾಡು ಆ ದೇವರನ್ನ ಕೃಪೆಟ್ಟು ನಮ್ಮ ಮಾಲಿ ವಿಟ್ಲ ಅದು ಪುತ್ತೂರ್ದ ಮಾಲಿಂಗೇಶ್ವರ ದೇವರನ್ನ ಒಕ್ಕ ಮೂಲು ಇತ್ತಿನ ದೈವ ದೇವರೆಲ್ಲ ಎದುರ್ದಿದ್ದು ಅಂಜನೆ ಇಂಕಲ್ನ ವಿಟ್ಲದ ಮಂಜುನಾಥೇಶ್ವರ ಪಂಚಲಿಂಗೇಶ್ವರ ದೇವರನ್ನ ಸಾನ್ನಿಧ್ಯ ಬೊಕ್ಕ ಎಂಕಲ್ನ ದೈವ ದೇವರ ಇಲ್ಲದ ಕಲ್ಲುಟ್ಟಿ ಮತ್ತು ಬೊಕ್ಕ ಗುಳಿಗ ಆ ಕಲ್ನ ಪೂರ ಆಶೀರ್ವಾದ ಅಂಚಿನ ಅಪ್ಪೆಮ್ಮನ ಅಜ್ಜಿಯರ್ನ ಕಲ್ನ ಅಜ್ಜಿನ ಕಲ್ನ ಮಾತೆಲ್ಲ ಮೂಲಕ್ಕೆ ಕೆಲವರು ಬೈದೇರು ಆಕಲ್ನ ಮಾತ ಹಿರಿಯಕ್ಕಲ್ನ ಆಶೀರ್ವಾದ ಮಾತಾಡಲ್ಲ ಆಕಲಿ ನಟ್ಟೊಂದು ಎಂಕುಲು ಒಂದು ಹೆಜ್ಜೆದಿಯೊಂದು ಎಲ್ಲರ ಅಕ್ಕಲು ಆಕಲಿಗೆ ದೇವರ ಎಡ್ಡೆ ಮಲ್ಪಡೊಂದು ಕೇಳೊಂದು ಮಾತೆರೆಗ್ಲ ಸೊಲ್ಮೆಲು. ಪುತ್ತೂರು ನಗರಸಭಾ ಮಾಜಿ ಸದಸ್ಯ ಜಗದೀಶ್ ಶೆಟ್ಟಿ ನೆಲ್ಲಿಕಟ್ಟೆ ಮಾತನಾಡಿ, ನಾವು ನೀಡುವ ಸೇವೆ ಹಾಗೂ ಗುಣಮಟ್ಟದಿಂದ ಗ್ರಾಹಕರನ್ನು ಸೆಳೆಯಲು ಸಾಧ್ಯ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರನ ನೆಲೆಯಲ್ಲಿ ಯಾರು ಉದ್ಯಮ ಆರಂಭಿಸುತ್ತಾರೋ ಅವರಿಗೆ ಶ್ರೀ ಮಹಾಲಿಂಗೇಶ್ವರ ಬೇಗ ಅನುಗ್ರಹಿಸುತ್ತಾನೆ. ಸಂಸ್ಥೆ ರಾಜ್ಯದಾದ್ಯಂತ ವಿಸ್ತರಿಸಲಿ ಎಂದು ಶುಭ ಹಾರೈಸಿದರು. ಮಾಲಾಶ್ರೀ ವಿಜೇತ್ ಮಕ್ಕಳು ಸೇರೊಂದು ಮಲ್ದೇರ್ ತಮ್ಮ ಮನಸ್ಸಿಗೆ ಬೇಕಾಗಿರುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಒಂದು ಎಂತ ಅಂತ ಹೇಳಿದರೆ ನಾವು ಸರ್ವಿಸ್ ಮಾಡೋದು ಎಂಚ ಸರ್ವಿಸ್ ಮಲ್ಪುವ ಅಂದ್ ಆ ನೆಟ್ ಜನ ಬರ್ಪೇರು ಬೊಕ್ಕ ಕ್ವಾಲಿಟಿ ಈ ಕ್ವಾಲಿಟಿದ ಮಿತ್ತು ಜನ ಡಿಪೆಂಡ್ ಆಪೇರು ಬೊಕ್ಕೊಂಜಿ ಮಲ್ಲ ವಿಷಯ ಪಂಡ ಪುತ್ತೂರಿಗೂ ಪಿದೈರ್ದು ಮಾಲಿಂಗೇಶ್ವರನ ಮಣ್ಣಿಗೆ ಏರು ಬತ್ತದ ವಹಿವಾಟು ಮಲ್ಪೇರ ಅಕ್ಲೆಗೆ ಬೇಗ ಮಾಲಿಂಗೇಶ್ವರನ ಅನುಗ್ರಹ ತಿಕ್ಕು ನೀ ಬಂದದ್ದು ಮೂಲು ಭಾರಿ ನಿರೀಕ್ಷೆ ಮಲ್ದೇರು ಅಗ್ಲ ನಿರೀಕ್ಷೆ ಖಂಡಿತವಾದ ಸುಲ್ಲಾಪಜಿ ಆರಾಧ್ಯ ಮೂರ್ತಿ ಪುತ್ತೂರು ಶ್ರೀ ಮಾಲಿಂಗೇಶ್ವರಲ ನಮ್ಮ ನಂಚಿನ ಮಾತ ದೈವಿಕ ಶಕ್ತಿಲ ಮೂಲು ಸೇರ್ನಂಚಿನ ಮಾತ ಗುರು ಹಿರಿಯರ್ನಕಲ್ನ ಸಂಪೂರ್ಣ ಆಶೀರ್ವಾದ ಅನುಗ್ರಹ ಮಾಲಾಶ್ರೀ ವಿಜೇತನಕ್ಲಿಗೆ ಉಂಡು ಒಂದು ಪಂಡದ ನಿಗ್ಲಿನ ಆ ಮಾಲಿಂಗೇಶ್ವರಿ ನನಾತ್ ಕರ್ನಾಟಕ ರಾಜ್ಯೋಡು ಅಲ್ಲಲ್ಲ ಇಂಚಿನ ಸಂಸ್ಥೆ ಬೆಳಗುನ ಲೆಕ್ಕ ಆ ಮಾಲಿಂಗೇಶ್ವರ ಬೆಳಗಾವಡನ್ನು ಪಂಡಂದ್ರೆ ಅಡು ಪಾತೆರ ಅಂತವ ಸೇರ್ನಂಚಿನ ಮಾತೆರೆಗ್ಲ ಒಂದೇ ಪಾತೆರಡು ಹೃತ್ಪೂರ್ವಕವಾಯ ನಂಚಿನ ಮಾಲಾಶ್ರೀ ವಿಜೇತ್ ಬುಕ್ಕಾಕಲ್ನ ಕುಟುಂಬದಕಲ್ನ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸವನ್ನುಲ್ಲ. ಐಶ್ವರ್ಯ ಬ್ಯೂಟಿ ಪಾರ್ಲರ್ನ ಮಾಲಕಿ ಐಶ್ವರ್ಯ ಚಂದ್ರಶೇಖರ್ ಶುಭ ಹಾರೈಸಿದರು. ಮಾಲಾಶ್ರೀ ವಿಜೇತ್ ಅಕ್ಲೆಗೆ ದೇವರ ಸ್ಟಾರ್ಟಿಂಗ್ ಅಕ್ಲು ಶಾಪ್ ಮಲ್ದು ಸ್ಟಾರ್ಟಿಂಗ್ ಮಲ್ದೇರು ಕಾಂಜೀವರಂ ಸಿಲ್ಕ್ ಸಾರಿದ
ನನ್ನ ಅಕ್ಲು ಸ್ಟಾರ್ಟ್ ಮಲ್ದೇರಿ ಒಂದು ದುಂಬಗ್ಲ ಈ ಶಾಪ್ ಮಲ್ಲ ಮಲ್ಲ ಅದು ಅಕಲ್ನ ಪುದರ್ ಪುತ್ತೂರುಡು ಬಕ್ಕ ಅಂಚನೆ ಪಿದಾಯ್ಗ್ಲ ಅಕಲ್ನ ಪುದರ್ ಸಕ್ಸಸ್ ಆವಡ್ ಮಾಲಾಶ್ರೀ ಬಕ್ಕ ವಿಜಯ್ ತಗ್ಲಿಗೆ ಎಂಕ್ಲು ಪಂಡ ದೇವರಡ ಆಶೀರ್ವಾದ ಮಲ್ಪ ಸಕ್ಸಸ್ ಆವಡ್ ಪಂಡದು. ಮಾಲಕಿ ಮಾಲಾಶ್ರೀ ವಿಜೇತ್ ಮಾತನಾಡಿ, ಫ್ಯಾನ್ಸಿ ಸಾರಿಗಳು 350 ರೂಪಾಯಿಯಿಂದ ಹಾಗೂ ಬ್ರ್ಯಾಂಡೆಡ್ ಕಂಪನಿಗಳ ವಿವಿಧ ವಿನ್ಯಾಸದ ಸಾರಿಗಳು ರೂಪಾಯಿ 3,000ದ ಆರಂಭದ ಬೆಲೆಯಲ್ಲಿ ಲಭ್ಯವಿದೆ. ಗ್ರಾಹಕರು ತಮ್ಮ ಇಷ್ಟವಾದ ಸಾರಿಗಳನ್ನು ಖರೀದಿಸಬಹುದು. ಶುಭಾರಂಭದ ಪ್ರಯುಕ್ತ 10% ರಿಯಾಯಿತಿ ಇದ್ದು ಗ್ರಾಹಕರ ಸಂಪೂರ್ಣ ಸಹಕಾರ ಕೋರಿದರು. ತಮನ್ವಿ ಸಿಲ್ಕ್ಸ್ ಆ್ಯಂಡ್ ಸಾರೀಸ್ ಈ ಶಾಪ್ ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಉಂಡು. 1 ಗ್ರಾಮ್ 2 ಗ್ರಾಮ್ ಪಟ್ಟು ಸಾರೀಲು ಇಲ್ಲ, ಅಂಚನೆ ಸಾಫ್ಟ್ ಸಿಲ್ಕ್ ಸಾರೀಲ ಇಲ್ಲ, ಬೊಕ್ಕ ಸೆಮಿ ಸಿಲ್ಕ್ ಸಾರೀಲ ಉಂಡು, ಕಾಟನ್ಸ್ಲ ಉಂಡು, ಸಿಲ್ಕ್ ಕಾಟನ್ಸ್ಲ ಉಂಡು, ಬೊಕ್ಕ ಲೋ ರೇಂಜ್ ಪ್ರೈಸ್ಲ 350 ಸ್ಟಾರ್ಟ್ ಆಗುದು. 350 ಅಪ್ ಟು 31,000 ಮುಟ್ಟ ಉಂಡು. 2 ಗ್ರಾಮ್ ಗೋಲ್ಡ್ದ ಮಸ್ತ್ ಕಲೆಕ್ಷನ್ಸ್ ಉಂಡು. ಬಟ್ ವಿಸಿಟ್ ಮಲ್ಪಲೆ 2 ಗ್ರಾಮ್ 1 ಗ್ರಾಮ್ಗೆ ಪ್ಯೂರ್ ಕಂಚಿಗೆ ನಮ್ಮ ಹೋಲ್ ಮಾರ್ಕೊಂಡು ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಇಲ್ಲ ಕಂತಿನ ಅಂಚ ಎಡ್ಡೆ ಕ್ವಾಲಿಟಿ ಉಂಡು. ಮತ್ತು ತೂದು ಪರ್ಚೇಸ್ ಮಲ್ಪಲೆ. ವಿಜಯ ಸುಪರಿ ಇಂಡಸ್ಟ್ರೀಸ್ ಮಾಲಕ ರಾಂಭಟ್, ಇನ್ಲ್ಯಾಂಡ್ ಮಯೂರದ ಮ್ಯಾನೇಜರ್ ಮಹೇಶ್, ಆರ್ಕಿಟೆಕ್ಚರ್ ಮಯೂರ ಜಾಧವ್, ಪೆಟ್ ಪ್ಲಾನೆಟ್ನ ಪ್ರವೀಣ್ ರಾಜ್, ಸಾಯಿ ಪೂಜಾ ಗ್ರೂಪ್ಸ್ನ ಪಾಲುದಾರರಾದ ಯತೀಶ್ ಸುವರ್ಣ, ಪುರಂದರ ರೈ ಕೊರ್ಮಡ್ಕ ಬೀಡು, ರಾಧಾಕೃಷ್ಣ ಪೂಜಾರಿ, ರೋಟರಿ ಅಧ್ಯಕ್ಷ ಪಶುಪತಿ ಶರ್ಮಾ, ಭಾಸ್ಕರ್ ಕುಡುಪು, ಭರತ್ ಸೇರಿದಂತೆ ವಿವಿಧ ಗಣ್ಯರು ಆಗಮಿಸಿ ಶುಭ ಹಾರೈಸಿದರು. ಮಾಲಕಿ ಮಾಲಾಶ್ರೀ ವಿಜೇತ್ ಸ್ವಾಗತಿಸಿ ಮಾಲಕಿಯ ಪತಿ ವಿಜೇತ್ ವಂದಿಸಿದರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ